ಖಂಡಿತವಾಗಿಯೂ ಕೂಡ ನಾವು ಬಿಡುವುದಿಲ್ಲ. ಕಾನೂನು ರೀತಿಯಲ್ಲಿ ಆ ಪಂಚಾಯತ್ ಅಧಿಕಾರಿಯ ವಿರುದ್ಧವಾದ ಕಾನೂನು ಹೋರಾಟವನ್ನ ಖಂಡಿತವಾಗಿಯೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇವೆ. ಇವರು ಇವತ್ತು ಸಾರ್ವರ್ಕರನ್ನ ವೀರ ಅಂತೇಳಿ ಹೊಗಳಲಿಕ್ಕೆ ಹೊರಟಿದ್ದಾರೆ. ನಾನು ಕೇಳ್ತಾ ಇರುವಂತದ್ದು, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾರ್ವರ್ಕರ್ ಮಾಡಿದ್ದೇನು ಅದನ್ನ ನೀವು ಹೇಳಿ ನಮಗೆ. ನಾವು ಕೂಡ ಇತಿಹಾಸವನ್ನ ಓದಿದ್ದೇವೆ. ಸಾರ್ವರ್ಕರ್ ಬಗ್ಗೆ ಪುಸ್ತಕಗಳನ್ನ ನೀವು ನೋಡಿದ್ರೆ, ಸಾರ್ವರ್ಕರ್ ಬಗ್ಗೆ ಮೊದಲ ಬಾರಿಗೆ ಪುಸ್ತಕವನ್ನ ಬರೆದದ್ದು ಸ್ವತಃ ಸಾರ್ವರ್ಕರ್. ಸ್ವತಃ ಸಾರ್ವರ್ಕರ್ ಪುಸ್ತಕವನ್ನ ಬರೆದು ಹೇಳಿದ್ದು, ನಾನು ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ. ಆದ್ರೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ, ಸಾರ್ವರ್ಕರ್ನ ಇತಿಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಲಂಡನ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನ ಬರೆದರು ಬ್ರಿಟಿಷರ ವಿರುದ್ಧವಾಗಿ. ಬ್ರಿಟಿಷರ ವಿರುದ್ಧ ಪುಸ್ತಕವನ್ನ ಬರೆದ ಕಾರಣಕ್ಕೆ 25 ವರ್ಷಗಳ ಜೀವಾವಧಿ ಶಿಕ್ಷೆಯನ್ನ ಸಾರ್ವರ್ಕರ್ಗೆ ವಿಧಿಸಲಾಗ್ತದೆ. ಅಲ್ಲಿಂದ ಅಂಡಮಾನ್ ಜೈಲಿಗೆ ಅವರನ್ನ ಸ್ಥಳಾಂತರ ಮಾಡಲಾಗ್ತದೆ. ನ್ಯಾಯವನ್ನ ಇಲ್ಲಿ ಕೇಳ್ತಾ ಇದ್ದೇವೆ. ನೀವು ನೋಡಿರಬಹುದು, ನಾವು ಯಾವತ್ತೂ ಕೂಡ ನಿನ್ನೆ ಮೊನ್ನೆ 3 ದಿನಗಳಿಂದ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಆದೇಶಗಳನ್ನ ಉಲ್ಲಂಘಿಸಿ ಅವರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ನಾವು ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ಹೇಳುವಂಥದ್ದನ್ನ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ರೀತಿಯಲ್ಲಿ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನ ನೀಡುವುದರ ಮೂಲಕ ಜೈಲಿನಿಂದ ಹೊರಗಡೆ ಬಂದು ಆ ನಂತರ ಬ್ರಿಟಿಷರ ಪರವಾಗಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳುವಂತಹ ವಾಸ್ತವವನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬೆದರಿಸಿ ನಮ್ಮ ಸುರಕ್ಷಿತರನ್ನ ಹರಿದು ಹಾಕಿ ನಮ್ಮ ವಿರುದ್ಧವಾಗಿ ಏನೇನೋ ಹೇಳಿಕೆಗಳನ್ನ ಕೊಡುವುದರ ಮೂಲಕ ನಮ್ಮನ್ನ ಭಯಪಡಿಸುವುದೆಂತೇಳಿ ನೀವು ಭಾವಿಸಿದ್ರೆ, ನಾವು ಟಿಪ್ಪು ಸುಲ್ತಾನರ ಅನುಯಾಯಿಗಳು, ನಾವು ಸಾರ್ವರ್ಕರ್ ಅಂತ ಹೇಳಿ ಕ್ಷಮಾಪಣೆ ಬರೆದ ಸಾರ್ವರ್ಕರ್ನ ಅನುಯಾಯಿಗಳಲ್ಲ. ನಾವು ಈ ದೇಶಕ್ಕಾಗಿ ಹೋರಾಟ ಮಾಡಿದ ವಾರಿಯರ್ ಕುನ್ನತ್ ಅಹಮದ್ ಹಾಜಿ ನಿಮಗೆ ನೆನಪಿರಬಹುದು. ಬ್ರಿಟಿಷರು ಅವರನ್ನ ಮರಣದಂಡನ ಶಿಕ್ಷೆಗೆ ವಿಧಿಸಿ ಅವರ ಹಿಂಭಾಗದಿಂದ ಅವರನ್ನ ಶೂಟೌಟ್ ಮಾಡಿ ಕೊಲ್ಲಿಕ್ಕೆ ಹೊರಟಾಗ ವಾರಿಯರ್ ಕುನ್ನತ್ ಅಹಮದ್ ಹಾಜಿ ಹೇಳಿದ್ರು, ನಾನು ಈ ದೇಶದ ಮಣ್ಣಿನಲ್ಲಿ ನನ್ನ ರಕ್ತವನ್ನು ಪ್ರಜಾಪ್ರಭುತ್ವವನ್ನು ಗೌರವಿಸುವವರು. ಈ ಗೌರವಿಸುವ ಮಾತ್ರ ಅಲ್ಲ, ಪ್ರಜಾಸತ್ತಾತ್ಮಕವಾಗಿ ಕಾನೂನುಬದ್ಧವಾಗಿ ನಮ್ಮ ಎಲ್ಲಾ ಬೆದರಿಕೆಗಳನ್ನು ಕೂಡ ಪ್ರತಿರೋಧಿಸಲಿಕ್ಕೆ ಅದಕ್ಕೆ ಯಾವ ಮಾತುಗಳನ್ನ ಹೇಳುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್. ಸಭೆಯಲ್ಲಿ ಆಗಮಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧಿಕಾರಿಗಳನ್ನು ಬಂಧಿಸಿ, ಪಂಚಾಯತ್ ಅಧಿಕಾರಿಯನ್ನು ಬಂಧಿಸಿ, ಪಂಚಾಯತ್ ಅಧಿಕಾರಿಯನ್ನು ಬಂಧಿಸಿ, ಪಂಚಾಯತ್ ಅಧ್ಯಕ್ಷರನ್ನು ಬಂಧಿಸಿ, ಪಂಚಾಯತ್ ಅಧ್ಯಕ್ಷರನ್ನು ಬಂಧಿಸಿ, ಅಮಾಯಕರನ್ನು ಜೈಲಿಗೆ ಅಟ್ಟಿ, ಅಮಾಯಕರನ್ನು ಜೈಲಿಗೆ ಅಟ್ಟಿ, ದೇಶದ್ರೋಹಿಗಳನ್ನು ರಕ್ಷಿಸಲು ಹೊರಟ, ದೇಶದ್ರೋಹಿಗಳನ್ನು ರಕ್ಷಿಸಲು ಕಾಕಿಯ ಕೊಟ್ಟ ಪೊಲೀಸರೇ, ಒಂದ ಯೂನಿಫಾರ್ಮ್ ಕಳಿಸಿ ಬಿಡಿ, ಒಂದ ಯೂನಿಫಾರ್ಮ್ ಕಳಿಸಿ ಬಿಡಿ, ಇಲ್ಲ ಅಮಾಯಕರನ್ನು ಬಿಟ್ಟು ಬಿಡಿ, ಇಲ್ಲ ಅಮಾಯಕರನ್ನು ಬಿಟ್ಟು ಬಿಡಿ. ಈಗ ಮುಂದೆ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮುಖಂಡರಾದಂತಹ ಚಾಪಿ ಬಳ್ಳಾರಿ ಅವರು ಮಾತನಾಡಿದ್ದಾರೆ. ನನ್ನ ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ಈ ಪುತ್ತೂರಿನ ಸಜ್ಜನ ನಾಗರಿಕ ಬಂಧುಗಳೇ, ನೀವು ಅರ್ಥ ಮಾಡಿಕೊಳ್ಳಿ. ಕೆಟ್ಟ ಶಬ್ದ, ಅವ್ಯಾಚ್ಯವಾದ ಶಬ್ದಗಳು, ಒಂದು ನಾಲಾಯಕ ಶಬ್ದಗಳು ಯಾರ ಬಾಯಿಂದ ಬರ್ತದೆ? ಅಂತ ಶಬ್ದಗಳು ಯಾವತ್ತೂ ಬರುವುದಿಲ್ಲ. ಯಾರಿಂದ ಬರ್ತದೆ? ಕುಡಿದು ಅಮ್ಮರಲ್ಲಿರ್ತಕ್ಕಂಥವರು, ತಮ್ಮ ಸ್ವಯಂ ಕಂಟ್ರೋಲ್ನಲ್ಲಿ ಇರುವಂತಹವರು, ಬೇಕಾಬಿಟ್ಟಿಯಾದ ಒಂದು ಸಂಸ್ಕೃತಿ ಇಲ್ಲದವರಿಂದ. ಅದು ಮೊನ್ನೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಪುತ್ತೂರಿನ ಕಬಕದಲ್ಲಿ ನಡೆದಂತಹ ಒಂದು ಘಟನೆಯನ್ನು ತೆಗೆದುಕೊಂಡು ಈ ರೀತಿ ಗಲಭೆಗಳನ್ನು ಸೃಷ್ಟಿಸಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕೆ ಕುತಂತ್ರಗಳನ್ನು ಮಾಡಿ ಘಟನೆ ಎಂಬುದನ್ನು ತಿಳಿಸಿಕೊಡ್ಬೇಕಾಗಿದೆ ನನ್ನ ಕರ್ತವ್ಯ. ನೋಡಿ ಆತ್ಮೀಯರೇ, ಮೊನ್ನೆ 75ನೆಯ ಸ್ವಾತಂತ್ರ್ಯ ಉತ್ಸವವನ್ನು ಕಬಕದ ನಮ್ಮ ಕಾರ್ಯಕರ್ತರು ಅಲ್ಲಿ ಧ್ವಜಾರೋಹಣವನ್ನು ನೆಗೆದು ಇಂಡಿಯಾದ ಪತಾಕೆಗೆ ಸಲ್ಯೂಟನ್ನು ಹೊಡೆದು ಅಲ್ಲಿ ವಿರೋಧಿಸುವಂಥ ಸಂದರ್ಭದಲ್ಲಿ ಕಬಕ ಗ್ರಾಮ ಪಂಚಾಯತಿನಿಂದ ಒಂದು ವಾಹನ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಆ ಕಬಕರನ್ನು ಹೊಂದಿದ್ದೇವೆ. SDPಯ ಪಕ್ಷದ ಬೆಂಬಲಿತ 2 ಸದಸ್ಯರು ಆ ಪಂಚಾಯತ್ನಲ್ಲಿ ಇದ್ದಾರೆ.
ಆವಾಗ ಅವರಲ್ಲಿ ಕೇಳಿದರು, ಏನು ನೈಜ ಘಟನೆ, ಏನು ಸತ್ಯ ಘಟನೆ ನಾವು ನೋಡಿಕೊಳ್ಬೇಕು. ಅಲ್ಲಿ ಮಾಡಿದ್ದೀರಿ. ಆವಾಗ ಅಲ್ಲಿ ಸ್ವಲ್ಪ ನಮ್ಮವರನ್ನ ಉದ್ರೇಕ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಉದ್ರೇಕ ಮಾಡಿಕೊಂಡು ವಾಹನವನ್ನ ಅಲ್ಲಿ ಎದುರಿದ್ದಾರೆ, ವಾಹನದ ಎದುರು ನಿಂತ್ಕೊಂಡು